ರಾಮನಿಗೆ ನನಗೇನು ಚಟ್ಟಕ್ಕೆ ಹೋಗ್ತಾನಂತೇನು ಭಯ ಇಲ್ಲ, ಆದ್ರೆ ನನಗೆ ಇಷ್ಟ ಇಲ್ಲ. ನಾನು ಮಾತ್ರ ಬಿಡೋದಿಲ್ಲ. ನೋಡ್ತೆ ನಾನು ನೋಡ್ತೇನೆ. ಅವರು ನಿಟ್ಟ ಮುಹೂರ್ತಕ್ಕೆ ಬಟ್ಟ ಆಗ್ತದೋ ಏನು ನಾನ್ ನಡೆಸಿದಂತೆ ವಿಷಯ ಆಗ್ತದೋ ಅಂತ. ಏನು ಜನವಪ್ಪ ಸರಿ ಇಲ್ಲ ಒಬ್ಬ ಬಡವ ಬೀದಿಯಲ್ಲಿ ನಿಂತು ಮಣ್ಣು ತಿಂತಿದ್ರೆ ನೋಡ್ರಿ ಅಪ್ಪ, ಅವ ನೋಡ್ರಿ ಅವ ಹೊಟ್ಟೆ ಹಸುವಾಗಿದೆ, ಅವನು ಮಣ್ಣು ತಿಂತಾ ಇದ್ದಾನೆ ಅಂತ. ಅದೇ ಒಬ್ಬ ಶ್ರೀಮಂತ ಮಣ್ಣು ತಿಂತಿದ್ರೆ ಔಷಧ ತಿಂತಾ ಇದ್ದಾನೆ ಅಂತ. ಈಗ ನೀನು ಹೇಳುತ್ತೀವೇನು? ಕೇಳಿದಳು ಮನೆಯಲ್ಲಿ ನಿಂತು ಮಂಥರ, ಕೇಳಿದಳು ಮನೆಯಲ್ಲಿ ನಿಂತು ಮಂಥರ. ನಾನು ಮರೆಯಲ್ಲಿ ನಿಂತು ಕೇಳಿದ್ದ ಏನು ಅವನು 4 ಗೋಡೆಗಳ ಮಧ್ಯೆ ಮರೆಯಲ್ಲಿ ಕೂತು ಮಾತನಾಡುತ್ತಿದ್ದದ್ದ. ನಿಮ್ಮ ಯೋಚನೆ ಹೌದು, ಮರೆಯಲ್ಲಿ ಕುಳಿತು ಮಾತನಾಡುತ್ತಿದ್ದರು ಅವರು. ಹೊರಗೆ ನಿಂತು ಕೇಳ್ತಾ ಇದ್ದವಳು ನಾನು. ನೀವೇ ಯೋಚನೆ ಮಾಡಿ, ಮರೆಯಲ್ಲಿ ನಿಂತು ಕೇಳಿದ್ದು ನಾನ, ಮರೆಯಲ್ಲಿ ಕುಳಿತು ಮಾತನಾಡುತ್ತಿದ್ದೋ ಸ್ಥಳ. ನಮ್ಮವನೇ ಇಲ್ಲ ಈಗ. ಹಾಗಾಗಿ ನಿನಗೆ ಯಾರು ಏನು ಹೇಳಿದ್ರು ಸಹಿತ ನಂಬುತ್ತೀಯ. ಬದುಕಿನಲ್ಲಿ ಮುಗ್ಧತೆ ಮತ್ತು ಜೀವನೋತ್ಸಾಹ ಅದೆರಡು ಕಳ್ಕೊಂಡ್ರೆ ಹಾಗೆ. ನೀನು ಬಾಲೆ ಎಂತದ ಮುಗ್ಧ ಬಾಲೆ. ಮಾಲೆ ಚಾರು ಶೀಲೆಯುಂಟು ನಿನ್ನ ಬಾಲಿಕೆ ಮಾಲೆ ಚಾರು ಶೀಲೆ ಇಂದು ನಿನ್ನ ಬಾಲಿಕೆ ಮಾಲೆ ಚಾರು ಶೀಲೆ ಇಂದು ನಿನ್ನ
ಮಂತ್ರಿ ವಸಿಷ್ಠರ ಕೋಡೆ ಅಂತರಂಗದಿ ಮಾತಾಡಿ ಮಂತ್ರಿ ವಸಿಷ್ಠರ ಕೋಡೆ ಅಂತರಂಗದಿ ಮಾತಾಡಿ ನಿಂತು ನಾ ಕೇಳಿ ಮಾತಾ ಕಾಂತೆ ಕೇಳಿ ಯಾವ ನೀತಿ ನಿಂತು ನಾ ಕೇಳಿ ಮಾತಾ ಕಾಂತೆ ಕೇಳಿ ಯಾವ ನೀತಿ ಮಂತ್ರಿ ವಸಿಷ್ಠರ ಕೋಡೆ ಅಂತರಂಗದಿ ಮಾತಾಡಿ ನಿಂತು ನಾ ಕೇಳಿ ಮಾತಾ ಕಾಂತೆ ಕೇಳಿ ಯಾವ ನೀತಿ ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.